ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೊನೆ ಚಾಪ್ಟರ್ ಇದು. ನೆಕ್ಸ್ಟ್ 13th ಇರಲ್ಲ ಮಾತಾಜಿ, 1 ವೀಕ್ ನಾನು. ಅವಾಗೇನು ಪ್ರವೀಣಾ ಮಾತಾಜಿ ಹೇಳ್ತಾರೆ ರೆಕಾರ್ಡಿಂಗ್ ಬೇಕಾದ್ರೆ, ಇಲ್ಲಾಂದ್ರೆ ಬೇಡ. ಮಾತಾಜಿ ನನಗೇನು ಹೇಳಿದ್ರಾ ಮಾತಾಜಿ? ಅದೇ ಮಂಗಳೂರಿಗೆ ಹೋಗ್ತಾ ಇದ್ದೀನಿ 12ನೇ ತಾರೀಕು. ಬರೋದು 20ನೇ ತಾರೀಕೆ. ರೆಕಾರ್ಡಿಂಗ್ ಬೇಕಂದ್ರೆ ಪ್ರವೀಣಾ ಮಾತಾಜಿ ಹೇಳ್ತಾರೆ, ಇಲ್ಲಾಂದ್ರೆ ಬೇಡ. ಯಾವಾಗಿಂದ? 13 ಸೋಮವಾರದಿಂದ 12 ಹೊರಡ್ತೀನಿ. ಮಂಡೆಯಿಂದ ನೆಕ್ಸ್ಟ್ ಮಂಡೇ ತನಕ. ನಾ ಬಂದಿರ್ತೀನಿ ಲೈನಲ್ಲಿ ಮಂಡೇ. ಮಂಡೇ ಲೈನಲ್ಲಿ ಬರ್ತೀರಾ? ನೋಡಿ, ಅಂದ್ರೆ ಬೇಡ ಅಂದ್ರೆ ಬರೋದಿಲ್ಲ, ಇಲ್ಲಾಂದ್ರೆ ಬರ್ತೀನಿ. ಅದೇ ಪ್ರವೀಣಾ ಮಾತಾಜಿ ತಿಳಿಸ್ತಾರೆ ಮತ್ತೆ. ರಿವಿಷನ್ ಮಾಡುದಲ್ವಾ, ರೆಕಾರ್ಡಿಂಗ್ ಬೇಡ ಅಲ್ವಾ ಮಾತಾಜಿ? ಅದೇ ಬರೀ ರಿವಿಷನ್ ಅಲ್ಲ, ಅದಕ್ಕೆ ಕೇಳಿ. ರೆಕಾರ್ಡಿಂಗ್ ಬೇಡ ಅಂತ. ಸರಿ ಮಾತಾಜಿ. 20th ನಾನು ಮೆಸೇಜ್ ಮಾಡ್ತೀನಿ ನಿಮ್ಗೆ. ಹರೇ ಕೃಷ್ಣ. ಹರೇ ಮಾತಾಜಿ ಅವರ ಮನೆಯಲ್ಲಿ ಭಜನೆ ನಡೀತಾ ಇದೆ ಅಂತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಸಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸಂಜೆಯ ಶ್ಲೋಕದ ತರಗತಿಗೆ ಸ್ವಾಗತ. ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟ್ ಆದ ನಾಮನಿಷ್ಠಾ ಪ್ರಭುಜಿಗೆ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸಿ, ಎಲ್ಲ ಗುರುಗಳು ಹಾಗೂ ಶ್ರೀಲ ಪ್ರಭುಪಾದರಿಗೆ ನಮ್ಮೆಲ್ಲರ ನಮ್ರ ವಂದನೆಯನ್ನು ತಿಳಿಸಿ ಅವರ ಕೃಪೆಯನ್ನು ಬೇಡಿ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಇವರೆಲ್ಲರ ಕೃಪೆಯಿಂದ ನಾವು ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಅಧ್ಯಾಯ 18 ಭಗವದ್ಗೀತಾ ಅಧ್ಯಾಯ 18. ಹರೇ ಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಅಷ್ಟಾದಶೋऽಧ್ಯಾಯಃ ಮೋಕ್ಷ ಸನ್ಯಾಸ ಯೋಗಃ. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿನಿಸೂದನ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಂ ಇಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿ ನಿಷೂದನ.
ನಿಷೂದನ, ಅದು ಇಲ್ಲಿ ನಿಸೂದನ ಅಂತಿದೆ, ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಅನುವಾದ: ಅರ್ಜುನನು ಹೇಳಿದನು, ಮಹಾಬಾಹುವೇ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಮತ್ತೆ ಇನ್ನೊಂದು ಡೌಟು ಅರ್ಜುನಗೆ, ಇನ್ನೇನೋ ತಿಳ್ಕೋಬೇಕು. ತ್ಯಾಗ ಮತ್ತು ಸನ್ಯಾಸ ಇದರ ಎರಡ ಉದ್ದೇಶ ಏನು ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಅರ್ಜುನ ಉವಾಚ ಅರ್ಜುನ ಉವಾಚ ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ಕೇಶಿ ನಿಷೂದನ ಪೃಥಕ್ಕೇಶಿ ನಿಸೂದನ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ಕೇಶಿ ನಿಷೂದನ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ಕೇಶಿ ನಿಸೂದನ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ಕೇಶಿ ನಿಷೂದನ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ಕೇಶಿ ನಿಸೂದನ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ಕೇಶಿ ನಿಷೂದನ. ಸನ್ಯಾಸ ಭಗವಾನುವಾಚ ಅರ್ಜುನ ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ಕೇಶಿ ನಿಸೂದನ. ಎರಡು. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ರಾಹುಸ್ತ್ಯಾಗಂ ವಿಚಕ್ಷಣಾಃ. ಭಗವಾನುವಾಚ ದೇವೋತ್ತಮ ಪರಮ ಪುರುಷನು ಹೇಳಿದನು, ಅದು ಪದಗಳು ಹೇಳಿಲ್ಲ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ರಾಹುಸ್ತ್ಯಾಗಂ ರಾಹುಃ ತ್ಯಾಗಂ ವಿಚಕ್ಷಣಾಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲ ಕರ್ಮಫಲಗಳನ್ನು ಬಿಟ್ಟು ಬಿಡುವುದಕ್ಕೆ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಸನ್ಯಾಸ ಮತ್ತು ತ್ಯಾಗಕ್ಕೆ ಡಿಫ್ರೆನ್ಸ್ ಪರಮಾತ್ಮ ಹೇಳ್ತಾ ಇದ್ದಾನೆ. ಮಹಾವಿದ್ವಾಂಸರು ಏನಂತ ಹೇಳ್ತಾರೆ, ಐಹಿಕ ಬಯಕೆ ಇರೋ ಆಧಾರ ಇರೋ ಕರ್ಮ ತ್ಯಜಿಸೋಕೆ ಮಹಾವಿದ್ವಾಂಸರು ಸನ್ಯಾಸ ಅಂತ ಕರೀತಾರೆ. ಎಲ್ಲ ಕರ್ಮ ಫಲಗಳನ್ನು ಬಿಟ್ಟು ಬಿಡುವುದಕ್ಕೆ ತ್ಯಾಗ ಅಂತ ಕರೀತಾರೆ ಅಂತ ಹೇಳಿ. ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಸರ್ವಕರ್ಮ ಫಲತ್ಯಾಗಂ
ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ಪ್ರಾಹುಸ್ತ್ಯಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ಶ್ರೀಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ಹರೇ ಕೃಷ್ಣ ಮಾತಾಜಿ. ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಲ್ಲಜಮ್ಮ ಶ್ರವಂತಿ ಮಾತಾಜಿ ಮೊದ್ಲು ಹೇಳಿ. ಶ್ರವಂತಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿನಿಸೂದನ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮೋಟೋಜಿ ಅದು ವಿಜಯಲಕ್ಷ್ಮಿ ಮಾತಾಜಿಯ ಅಲ್ಲ ಮಂಜುಳಾ ಮಾತಾಜಿಯ ಭಾಗ್ಯಲಕ್ಷ್ಮಿ ಮಾತಾಜಿಯ ಮೋಟೋಜಿ ಮಾತಾಜಿ ನನಗೆ ಕೇಳಿದ್ರಲ್ಲ. ಮಲ್ಲಜಮ್ಮ ಮಾತಾಜಿ ಹೇಳಿ ಮಾತಾಜಿ. ನಾನು ಒಂದೇ ಅದರ ಇವ್ರು ಹೇಳಿ ನಂತರ ನಿಮ್ಗೆ ಹೇಳ್ತೀನಿ ಅಂತ ಆವಾಗ ಪುನಃ ಪ್ರಾಕ್ಟೀಸ್ ಆಗ್ತದಲ್ವಾ. ಓಕೆ ಹೇಳಿ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿನಿಸೂದನ. ಮಾತಾಜಿ ಕರೆಕ್ಟ್ ಹೇಳಿದ್ರಿ. ತುಂಬಾ ಚೆನ್ನಾಗಿ ಹೇಳಿ. ಮಿಸ್ಟೇಕ್ ಇದೆ. ನಿಸೂದನ ಆಕ್ಚುಲಿ ನಿಶೂದನ. ನಿಸೂದನ. ಮಾತಾಜಿ ಅದೇ ಕಲಿಬೇಕು ಮಾತಾಜಿ. ಬೇಕಾದಷ್ಟು ಕಲಿಯೋದಿದೆ. ಚಲೋ ಅಮ್ಮ ಮಾತಾಜಿ. ಚಲೋ ಅಮ್ಮ ಮಾತಾಜಿ. ಚಂದನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ನಾನ್ ಚೆಲುವಮ್ಮ. ನಾನ್ ಮತ್ತೆ ಹೇಳ್ತೀನಿ ಮಾತಾಜಿ. ಓಕೆ ಮಾತಾಜಿ. ಆಯ್ತು. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿನಿಸೂದನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಯಾವ್ದು ಇನ್ನು ನೆಕ್ಸ್ಟ್ ಚಂದ್ರಕಲಾ ಮಾತಾಜಿ. ಚಂದ್ರಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಶ್ಲೋಕ 1. ಅರ್ಜುನ ವಾಚ
ಸನ್ಯಾಸ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ಕೇಶಿ ನಿಸೂದನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಜಿಯೋ ಮೋಟೋ ವಿಜಯಲಕ್ಷ್ಮಿಯ ಮಂಜುಳಾ ಮಾತಾಜಿಯ? ಪೂರ್ಣಿಮನ ಅಂತ ಇವತ್ತು. ಪೂರ್ಣಿಮಾ ಮಾತಾಜಿಯ? ಹೌದು ಅಂತ. ಪೂರ್ಣಿಮಾ ಮಾತಾಜಿಯ? ಹೇಳಿ ಮಾತಾಜಿ. ಹಾ, ಯಾವ್ದು ಮಾತಾಜಿ? ಶ್ಲೋಕ 1 ಹೇಳಿ ಮಾತಾಜಿ. ಸನ್ಯಾಸಸ್ಯ ಮಹಾಬಾಹೋ ಅರ್ಜುನ ಉವಾಚ ಹೇಳಿ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ಕೇಶಿ ನಿಸೂದನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೆಪಿ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ಕೇಶ ನಿಸೂದನ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಸರಿಯಾಗಿ ಹೇಳಿದ್ರಲ್ವಾ ಮಾತಾಜಿ? ಸರಿ ಹೇಳಿದ್ರು ಮತ್ತೆ ಕರೆಕ್ಟ್ ಆಗಿ. ಧನ್ಯವಾದಗಳು. ನಿರ್ಮಲಾ ಮಾತಾಜಿ ಶ್ಲೋಕ 2 ಹೇಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿದ್ರು. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಹರೇ ಕೃಷ್ಣ. ಧನ್ಯವಾದಗಳು. 1+ ಯಾವುದು? 1+ GM. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿನ ಅಂತ. ಯಾವ್ದು ಮಾತಾಜಿ? ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ ಮಾತಾಜಿಯ? ರೇಖಾ ವಿಜಯ್ ಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದ್ಯಾ? ಹೇಳಿ ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಃ. ವಿಚಕ್ಷಣಾಃ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಶೀಲಾದೇವಿ ಮಾತಾಜಿ. ಹೇಳ್ತೀನಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನ್ ವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಪರ್ಫೆಕ್ಟ್. ವೆರಿ ಗುಡ್. ವಿ ಮಂಗಳ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನಾಸ್ಯ ಸನ್ಯಾಸ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಪ್ತುಸಾಂಗ್ಯ ವಿಚಕ್ಷಣಃ. ಇಲ್ಲ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ. ನ್ಯಾಸಂ ಮಾತಾಜಿ. ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಃ. ಪ್ರಾಹುಸ್ತ್ಯಾಗಂ. ಪ್ರಾಹುಃ ತ್ಯಾಗಂ ಅಂತ. ಅದು ತ್ಯಾಗ.
ಮಾತಾಜಿ. ಪ್ರಾಹುಃ ತ್ಯಾಗಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ನಾನು ದೇವಸ್ಥಾನದ ಹತ್ರ ಇದ್ದೆ ಮಾತಾಜಿ, ಅದಕ್ಕೆ ಕರೀತಾ ಇದ್ರೆ ಆಗ್ತಾ ಇಲ್ಲ ಮೊಬೈಲ್ ತೆಗಿಯಕ್ಕೆ, ಅದಕ್ಕೆ ಈಗ ಹೇಳಿ ಮಾತಾಜಿ. ಎರಡನೇದ ಮಾತಾಜಿ. ಮಾತಾಜಿ. ಶ್ರೀ ಭಗವಾನುವಾಚ ಕಾಮ್ಯನಾಂ ಕರ್ಮಣಂ ನ್ಯಾಸಂ ಸನ್ಯಾಸಂ ಕವಯೇ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಃ. ವಿಚಕ್ಷಣಃ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ವನಿತಾ ಮಾತಾಜಿ. ವನಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಮಾತಾಜಿ. ಹೌದಮ್ಮ, ಅಲ್ಲಿ ಇಟ್ಬಿಟ್ರಮ್ಮ. ವನಿತಾ ಮಾತಾಜಿ. ವಿಜಯ ಪ್ರಭುಜಿ. ವಿಜಯ ಪ್ರಭುಜಿ. ವಿಜಯ ಪ್ರಭುಜಿ. ವನಿತಾ ಮಾತಾಜಿ ಹೇಳಿ. ಮಾತಾಜಿ ಹೇಳ್ತೇನೆ. ಶ್ಲೋಕ 2. ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲ ತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ವಿಜಯ ಪ್ರಭುಜಿ. ವಿಜಯ ಪ್ರಭುಜಿಯ ವಿಜಯ ಮಾತಾಜಿಯ? ವಿಜಯ್ ಪ್ರಭುಜಿ ಅಲ್ಲಲ್ವಾ? ಓಕೆ, ಅನ್ಮಿಟ್ ಮಾಡಿ ಹೇಳ್ತೀರಾ ಮಾತಾಜಿ? ಮುಂದಕ್ಕೆ ಹೋಗುವ ಮಾತಾಜಿ. ವಿಜಯ್ ಪ್ರಭುಜಿ ಅದು ಹೇಳೋದಿಲ್ಲ. ಶ್ಲೋಕ 3. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಮಿತಿ ಚಾಪರೇ. ತ್ಯಾಜ್ಯಂ ದೋಷವದಿತ್ಯೇಕೆ ದೋಷವದ್ ಇತಿ ಏಕೆ ಕರ್ಮ ಪ್ರಾಹುರ್ಮನೀಷಿಣಃ ಕರ್ಮ ಪ್ರಾಹುಃ ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಮಿತಿ ಚಾಪರೇ. ನಾತ್ಯಾಜ್ಯಮಿತಿ ಚಾಪರೇ ಚ ಅಪರೇ. ಅನುವಾದ: ಎಲ್ಲ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತವಾದವು ಎಂದು ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದು ಎಂದು ಹೇಳುತ್ತಾರೆ. ಎಲ್ಲ ಕಾಮ್ಯ ಕರ್ಮಗಳು ದೋಷಯುಕ್ತ ಆಗಿರುತ್ತೆ, ಅದರಿಂದ ಅವುಗಳನ್ನು ಬಿಟ್ಬಿಡ್ಬೇಕು ಅಂತ ಕೆಲವು ವಿದ್ವಾಂಸರು ಹೇಳ್ತಾರೆ. ಆದ್ರೆ ಇನ್ನು ಕೆಲವರು ಮಹಾಚಿಂತಕರವರು ಯಜ್ಞ ದಾನ ಮತ್ತು ತಪಸ್ಸನ್ನು ಬಿಡಲೇಬಾರದು ಅಂತ ಹೇಳ್ತಾರೆ. ಕೆಲವರು ಬಿಡ್ಬೇಕು ಅಂತಾರೆ, ಕೆಲವರು ಬಿಡಬಾರದು ಅಂತಾರೆ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಮಿತಿ ಚಾಪರೇ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಮಿತಿ ಚಾಪರೇ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯ. ಮಾತಾಜಿ ಮ್ಯೂಟ್ ಆಗ್ಬಿಟ್ರಾ? ಇಲ್ಲ, ಕೇಳಿಸ್ತಿಲ್ವಾ?
ಇವಾಗ ಮಾತು ಕೇಳಿಸ್ತಾ ಇದೆ, ಹೇಳಿ ಮಾತಾಜಿ. ಅದೇ ಕಾಲ್ ಬಂತು ಅದರಿಂದ ಹಂಗಾಯ್ತು. ಹ್ಮ್. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಮಿತಿ ಚಾಪರೇ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಮಿತಿ ಚಾಪರೇ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಮಿತಿ ಚಾಪರೇ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ನಾತ್ಯಾಜ್ಯಮಿತಿ ಚಾಪರೇ. ಶ್ಲೋಕ 4. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮಾ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗಃ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಭರತ ವಂಶದವರಲ್ಲಿ ಶ್ರೇಷ್ಠನಾದವನೇ, ಸನ್ಯಾಸವನ್ನು ಕುರಿತು ನನ್ನ ನಿರ್ಣಯವನ್ನು ಈಗ ಕೇಳೋ. ಮನುಷ್ಯರಲ್ಲಿ ವ್ಯಾಘ್ರನಾದವನೇ, ಧರ್ಮ ಗ್ರಂಥಗಳಲ್ಲಿ ತ್ಯಾಗವು 3 ಬಗೆಗಳದು ಎಂದು ಹೇಳಿದೆ. ಕೃಷ್ಣ ಇವಾಗ ಹೇಳ್ತಾ ಇದ್ದಾನೆ, ಒಬ್ರು ಕೆಲವ್ರು ಮಾಡಿ ಅಂತಾರೆ, ಕೆಲವ್ರು ಮಾಡ್ಬಿಡಿ ಅಂತಾರೆ, ಆದ್ರೆ ಸನ್ಯಾಸನ ಕುರಿತು ನನ್ನ ನಿರ್ಣಯ ಕೇಳು ಅಂತ ಹೇಳ್ತಾ ಇದ್ದಾನೆ. ಮನುಷ್ಯರಲ್ಲಿ ವ್ಯಾಘ್ರನಾದವನೇ ಅಂತ ಹೇಳ್ತಾ ಇದ್ದಾನೆ ಅರ್ಜುನನ್. ಧರ್ಮ ಗ್ರಂಥದಲ್ಲಿ ತ್ಯಾಗವು 3 ಬಗೆದು, ಅದು ಏನು ಅಂತ ಹೇಳ್ತೀನಿ. 3 ಬಗೆ ಇದೆ ಅಂತ ಹೇಳಿದೆ. ನಿಶ್ಚಯಂ ಶೃಣು ಮೇ ತತ್ರ ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ಯಾಗೋ ಹಿ ಪುರುಷ ವ್ಯಾಘ್ರ ವಿಧ ಸಂಪ್ರಕೀರ್ತಿತಃ. ತ್ರಿವಿಧ ಸಂಪ್ರಕೀರ್ತಿತಃ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಶ್ಲೋಕ 5. ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ ದಾನ ತಪಃ ಕರ್ಮ ನಾತ್ಯಾಜ್ಯಂ ಕಾರ್ಯಮೇವಂ ತತ್ ಯಜ್ಞಃ ದಾನಂ ತಪಶ್ಚೈವ ತಪಃ ಚ ಏವ ಪಾವನಾನಿ ಮನೀಷಿಣಾಂ. ಅನುವಾದ: ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ. ಯಜ್ಞ ದಾನ ತಪಸ್ಸು ಮಾಡ್ಲೇಬೇಕು, ಬಿಡಬಾರ್ದು.
ಅದು ಏನಾಗುತ್ತೆ ವಾಸ್ತವವಾಗಿ ಮಹಾತ್ಮರನ್ನು ಕೂಡ ಪರಿಶುದ್ಧಗೊಳಿಸುತ್ತೆ. ಯಜ್ಞ ದಾನ ತಪಃ ಕರ್ಮ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಶ್ಲೋಕ 6 4 ಶ್ಲೋಕ ಆಯ್ತು. ಓಕೆ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಏತಾನ್ಯಪಿ ತು ಕರ್ಮಾಣಿ ಏತಾನಿ ಅಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ಪಾಠಂ ನಿಶ್ಚಿತಂ ಮತಮುತ್ತಮಂ. ನಿಶ್ಚಿತಂ ಮತಂ ಉತ್ತಮಂ. ಪ್ರಾರ್ಥನೆ, ಈ ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅದನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ನನ್ನ ಫೈನಲ್ ಡಿಸಿಷನ್ ಹೇಳ್ತಾ ಇದ್ದೀನಿ. ಎಲ್ಲ ಕರ್ಮನ ಆಸಕ್ತಿ ಇಲ್ಲದೆ ಮಾಡಬೇಕು, ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅದನ್ನ ಕರ್ತವ್ಯ ಅಂತ ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಏತಾನ್ಯಪಿ ತು ಕರ್ಮಾಣಿ ತ್ಯಕ್ತ್ವಾ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಂ ಉತ್ತಮಂ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಂ ಉತ್ತಮಂ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ.
एतान्यपि तु कर्माणि सङ्गं त्यक्त्वा फलानि च कर्तव्यानीति मे पार्थ निश्चितं मतमुत्तमम्। कर्माणि संगं त्यक्त्वा फलानि च कर्तव्यानीति मे पार्थ निश्चितं मतमुत्तमम्. ಹರೇ ಕೃಷ್ಣ. ಮಾತಾಜಿ 4 ಶ್ಲೋಕ ಹೇಳ್ಬಿಟ್ಟಿದೀನಿ, ಹೇಳ್ತೀನಿ ಮತ್ತೆ 3, 4, 5, 6. ಹರೇ ಕೃಷ್ಣ ಮಾತಾಜಿ. ರಂಜನಾ ದೇವಡಿಗ ಮಾತಾಜಿ ಮೊದ್ಲು ಹೇಳಿ. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೂರನೇ ತ್ಯಾಜಂ ಶ್ಲೋಕ ಹೇಳಿ. ಶ್ಲೋಕ 3. ತ್ಯಾಜಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನತಪಃ ಕರ್ಮ ನ ತ್ಯಾಜಮಿತಿ ಚಾಪರೇ. ಹರೇ ಕೃಷ್ಣ ಮಾತಾಜಿ. ತ್ಯಾಜ್ಯಂ ಕರೆಕ್ಟ್ ಆಗಿ ಹೇಳಿ ಮಾತಾಜಿ. ತ್ಯಾಜ್ಯಂ ಇಲ್ಲೂ ತ್ಯಾಜ್ಯಂ ಇತಿ. ತ್ಯಾಜ್ಯಂ ತ್ಯಾಜ್ಯಂ ದೋಷವದಿತ್ಯೇಕೆ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 3 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಗ್ರಾಟಿಟ್ಯೂಡ್ ಪ್ರಿಯಾಂಕಾ ಮಾತಾಜಿ ಹೇಳಿ. ಜಿ ಪ್ರಿಯಾಂಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 3ನೇ ಶ್ಲೋಕ ಹೇಳಿ. ತ್ಯಾಜಂ ದೋಷವದಿತ್ಯೇಕೆ ಕರ್ಮ ಪ್ರಾಹುಮಹೇ ಅರ್ನೀಷಿಣಃ ಯಜ್ಞದಾನತಪಕರ್ಮ ನ ತ್ಯಾಜ್ಯಾಮಿತಿ ಚಾಪರೇ. ಕರ್ಮ ಪ್ರಾಹುರ್ ಮನೀಷಿಣಃ. ಎರಡನೇ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ. ವನಿತಾ ಮಾತಾಜಿ. ವನಿತಾ ಮಾತಾಜಿ ಶ್ಲೋಕ 3ನೇ ಶ್ಲೋಕ ಹೇಳಿ. ವಿ ಮಂಗಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಮಾತಾಜಿ. ವನಿತಾ ಮಾತಾಜಿ. ಮಂಗಳಾ ಮಾತಾಜಿ ಹೇಳಿ ಮಾತಾಜಿ. ಶ್ಲೋಕ 5. ಯಜ್ಞದಾನಾತಪಃ ಕರ್ಮ ನಾತ್ಯಾಜಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು. ವನಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರವಂತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3 ಹೇಳಿ ಮಾತಾಜಿ. ಶ್ಲೋಕ 3. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ ಮನೀಷಿಣಃ ಯಜ್ಞದಾನತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ ಶ್ಲೋಕ 4 ಹೇಳಿ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧಃ ಸಂಪ್ರಕೀರ್ತಿತಃ. ಎರಡನೇ ಲೈನ್ ಹೇಳಿ ಮಾತಾಜಿ. ತ್ಯಾಗೇ ಭರತ ಸತ್ತಮ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ರೇಖಾ ಮಾತಾಜಿ. ರೇಖಾ ಮಾತಾಜಿ ಶ್ಲೋಕ 4 ಹೇಳಿ. ಮಾತಾಜಿ ಹರೇ ಕೃಷ್ಣ. ಶ್ಲೋಕ 4. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4 ಹೇಳಿ ಮಾತಾಜಿ.
निश्चयं शृणु मे तत्र त्यागे भरतसत्तमा त्यागो हि पुरुषव्याघ्र त्रिविधः सम्प्रकीर्तितः। हरे ಹರೇ कृष्ण। ಕೃಷ್ಣ. ಬಿ ಮಲ್ಲಜಮ್ಮ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಶ್ಲೋಕ 4 ಹೇಳಿ. ಒಂದ್ ನಿಮಿಷ ಮಾತಾಜಿ. 4 ಮಾತಾಜಿ. ಮಾತಾಜಿ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಈ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಾಃ. ಮಾತಾಜಿ ಕೊನೆ ಲೈನ್ ಸರಿ ಬಂತ? ಸಂಪ್ರಕೀರ್ತಿತಃ, ತಾಹ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಚೆನ್ನಾಗಿ ಬಂತು, ಧನ್ಯವಾದಗಳು. ಭಾಗ್ಯಲಕ್ಷ್ಮಿ ಮಾತಾಜಿ. ಮಾತಾಜಿ. ಶ್ಲೋಕ 4 ಹೇಳಿ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? ಚಂದ್ರಕಲಾ ಮಾತಾಜಿ. ಶ್ಲೋಕ 4 ಹೇಳಿ ಮಾತಾಜಿ. ಶ್ಲೋಕ 4. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧಂ ಸಪ್ತ ಕೀರ್ತಿತಃ. ಹರೇ ಕೃಷ್ಣ ಮಾತಾಜಿ. ಸಂಪ್ರಕೀರ್ತಿತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ. ಚೆಲುವಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚೆಲುವಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ಮಾತಾಜಿ ಹೇಳಿದ್ದು ಅಲ್ವಾ? ರೇಖಾ ಮಾತಾಜಿ ಹೇಳಿದ್ದು. ರಂಜನಾ ಮಾತಾಜಿ ಹೇಳಿ. ಹೇಳ್ದೆ ಮಾತಾಜಿ, ಹೇಳ್ದೆ. ಧನ್ಯವಾದಗಳು ಮಾತಾಜಿ. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5 ಹೇಳಿ. ಶ್ಲೋಕ 5. ಯಜ್ಞ ದಾನ ತಪ ಕರ್ಮ ನ ತ್ಯಾಜಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ತ್ಯಾಜ್ಯಂ ಸ್ವಲ್ಪ ಕ್ಲೀನ್ ಆಗಿ ಕೇಳಲ್ಲ ಮಾತಾಜಿ, ಅದೊಂದು ಕರೆಕ್ಟ್ ಆಗಿ ಹೇಳಿ. ತ್ಯಾಜ್ಯಂ ಕರೆಕ್ಟ್ ಆಗಿ ಹೇಳಿ. ನ ತ್ಯಾಜ್ಯಂ ನ ತ್ಯಾಜ್ಯಂ. ಹರೇ ಕೃಷ್ಣ. ಆಯ್ತು. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 5 ಹೇಳಿ. ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಹರೇ ಕೃಷ್ಣ ಮಾತಾಜಿ. ನಿರ್ಮಲಾ ಮಾತಾಜಿ. ನಿರ್ಮಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿರ್ಮಲಾ ಮಾತಾಜಿ. ರೇಣುಕಾ ದೇವಿ ಮಾತಾಜಿ ಹೇಳಿ. ರೇಣುಕಾ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಅದು ಯಾಕೋ ಇದನ್ನೇ ಬರ್ಲಿಲ್ಲ ಮಾತಾಜಿ, ಲೇಟ್ ಆಯ್ತು. 5ನೇದು ಹೇಳ ಮಾತಾಜಿ. 5ನೇದು ಹೇಳಿ. ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ. ನಿರ್ಮಲಾ ಮಾತಾಜಿ. ಪ್ರಿಯಾಂಕಾ ಮಾತಾಜಿ. ಗ್ರಾಟಿಟ್ಯೂಡ್ ಪ್ರಿಯಾಂಕಾ ಮಾತಾಜಿ. ಪ್ರಿಯಾಂಕಾ ಮಾತಾಜಿ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಹೇಳಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೆಪಿ ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. 5ನೇ ಶ್ಲೋಕ ಮಾತಾಜಿ. 5ನೇ ಶ್ಲೋಕ ಹೇಳಿ. ಯಜ್ಞ ದಾನ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ
ಯಜ್ಞದಾನ ತಪ ಕರ್ಮ ನ ತ್ಯಾಜಂ ಕಾರ್ಯಮೇವ ತತ್ ಯಜ್ಞದಾನಂ ತಪಶ್ಚೈವ ಪಾವನಾನಿ ಮನೀಷಿಣಂ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಮನೀಷಿಣಾಂ ಎಲ್ಲ ಕರೆಕ್ಟ್ ಬಂತು. ಮನೀಷಿಣಾಂ ಅದೊಂದು ಇದೆ. ಸರಿ, ಮನೀಷಿಣಂ ಕರೆಕ್ಟ್ ಬಂತು ಮಾತಾಜಿ. ಹರೇ ಮನೀಷಿಣಾಂ ಕೃಷ್ಣ. ಮನೀಷಿಣಂ. ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು. ಗೀತಾ ಎಂ ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿ. ಪೂರ್ಣಿಮಾ ಮಾತಾಜಿ. ಮಾತಾಜಿ ಎಷ್ಟನೇದು? ಪೂರ್ಣಿಮಾ ಮಾತಾಜಿ ನೀವು 6ನೇ ಶ್ಲೋಕ ಹೇಳಿ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚೆಲುವಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚೆಲುವಮ್ಮ ಮಾತಾಜಿ. ಪ್ರಿಯಾಂಕಾ ಮಾತಾಜಿ. ಪ್ರಿಯಾಂಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6ನೇದು ಹೇಳಿ. ಶ್ಲೋಕ 6. ಏತಾನ್ಯಾಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಹರೇ ಕೃಷ್ಣ. ಧನ್ಯವಾದಗಳು. ರೇಣುಕಾ ದೇವಿ ಮಾತಾಜಿ. ರೇಣುಕಾ ದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 6ನೇದು ಹೇಳ ಮಾತಾಜಿ. ಮಾತಾಜಿ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನಿತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನಿರ್ಮಲಾ ಬಿ ಆರ್ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 6ನೇ ಶ್ಲೋಕ ಹೇಳಿ. ಶ್ಲೋಕ 6. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನಿತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕ 6ನೇ ಶ್ಲೋಕ ಹೇಳಿ. ಮಾತಾಜಿ. ಶ್ಲೋಕ 6. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಹರೇ ಕೃಷ್ಣ. ಧನ್ಯವಾದಗಳು. ವಿ ಮಂಗಳ ಮಾತಾಜಿ ನೀವು ಹೇಳಿದ್ರ ಮಾತಾಜಿ. ವಿ ಮಂಗಳ ಮಾತಾಜಿ. ಮಂಗಳ ವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6 ಹೇಳಿ. ಮಾತಾಜಿ. ಶ್ಲೋಕ 6. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಂ ನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಸರಿಯಾಯ್ತಾ ಮಾತಾಜಿ? ಸಂಗಂ ತ್ಯಕ್ತ್ವಾ ಬರಬೇಕು. 3ನೇ ಲೈನು ಕರ್ತವ್ಯ ನೀತಿ. ಮಾತಾಜಿ 3ನೇ ಲೈನು ಕರ್ತವ್ಯ ನೀತಿ ಮೇ ಪಾರ್ಥ. ಕರ್ತವ್ಯಾಂ ನೀತಿ ಮೇ ಪಾರ್ಥ. ಕರ್ತವ್ಯಾಂ ಇಲ್ಲ, ಕರ್ತವ್ಯ ನೀತಿ. ಕರ್ತವ್ಯ ನೀತಿ ಮೇ ಪಾರ್ಥ. 2ನೇ ಲೈನು ತ್ಯಕ್ತ್ವ ಬರ್ಬೇಕು. ತ್ಯಕ್ತ್ವನ ಮಾತಾಜಿ. ಸಂಗಂ ತ್ಯಕ್ತ್ವಾ ಫಲಾನಿ ಚ. ಸಂಗಂ ತ್ಯಕ್ತ್ವಾ ಫಲಾನಿ ಚ. ಸರಿ ಆಯ್ತಾ ಮಾತಾಜಿ? ಸರಿ ಆಯ್ತು. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ ಈಗ ಜಾಯಿನ್ ಆದದ್ದ ಮಾತಾಜಿ ನೀವು ಹೇಳಿ ಮಾತಾಜಿ. 5 ಶ್ಲೋಕ 5 ಮತ್ತೆ 6 ಎರಡನ್ನೂ ಹೇಳಿ ನೀವು. ಶ್ಲೋಕ 5. ಯಜ್ಞದಾನ ತಪ ಕರ್ಮ
न त्याज्यं कार्यमेव तत् यज्ञो दानं तपश्चैव पावनानि मनीषिणाम् ಶ್ಲೋಕ 6 ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಧನ್ಯವಾದಗಳು. ಹರೇ ಕೃಷ್ಣ. ಚೆಲುವಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ತೀರಾ? ಪ್ರಿಯಾಂಕಾ ಮಾತಾಜಿ ಹೇಳ್ತೀರಾ? ಎಲ್ಲರದ್ದು ಹೇಳಿ ಆಯ್ತಲ್ವಾ? ರಾಜೇಶ್ವರಿ ಮಾತಾಜಿ ಹೇಳಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, 5ನೇ ಶ್ಲೋಕ ಹೇಳಿ. ಮಾತಾಜಿ ಈಗ ಜಾಯಿನ್ ಆಗಿದ್ದೀನಿ, ಟ್ರೈ ಮಾಡ್ತೀನಿ. ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪವನಾನಿ ಮನೀಷಿಣಾಂ. ಪಾವನಾನಿ ಮನೀಷಿಣಾಂ. ಪಾವನಾನಿ. ಒಂದೇ ಸೆಕೆಂಡ್ ಮಾತಾಜಿ, ಕೇಳ್ತಾರೆ. ಕೇಳಿಸ್ಲಿಲ್ವಾ? ಇವಾಗ ಕೇಳ್ತಾ ಇದ್ದೆ. ಪಾವನಾನಿ 4ನೇ ಲೈನು. ಪಾವನಾನಿ ಮನೀಷಿಣ. ಪಾವನಾನಿ ಮನೀಷಿಣಾಂ. ಮನೀಷಿಣಾಂ. ಹೌದು ಮಾತಾಜಿ, ವರ್ಡ್ಸ್ ನೋಡಿರಲ್ಲ. ಧನ್ಯವಾದಗಳು ಮಾತಾಜಿ. ನೀವು 6ನೇ ಶ್ಲೋಕನ ಹೇಳಿ ಬಿಡಿ ಮಾತಾಜಿ. ಮಾತಾಜಿ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಉತ್ತಮಂ ಹೇಳ್ತಾರ? ಮತಂ ಉತ್ತಮಂ ಅಂತ ಅದು ವರ್ಡ್ ಇರೋದು. ಮತಂ ಉತ್ತಮಂ ಸೇರಿಸಿ ಹೇಳಿದಾಗ ಮತಂ ಉತ್ತಮಂ. ಮತಮುತ್ತಮಂ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಎಲ್ಲರೂ ಹೇಳಿ ಆಯ್ತಲ್ವಾ? ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 7. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ನಿಯತಸ್ಯ ತು ಸನ್ಯಾಸಃ ಕರ್ಮಣಃ ನೋಪಪದ್ಯತೆ ನ ಉಪಪದ್ಯತೆ. ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಅನುವಾದ: ನಿಗದಿತ ಕರ್ತವ್ಯಗಳನ್ನು ಎಂದೂ ತ್ಯಜಿಸಬಾರದು. ಮನುಷ್ಯನು ಮೋಹದಿಂದಾಗಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟರೆ ಅಂತಹ ಪರಿತ್ಯಾಗವು ತಾಮಸ ಗುಣದಲ್ಲಿ ಮಾಡುವುದು ಎಂದು ಹೇಳುತ್ತಾರೆ. ನಮ್ಮ ನಿಗದಿತ ಕರ್ತವ್ಯನ ಯಾವತ್ತು ತ್ಯಜಿಸಬಾರ್ದಂತೆ. ಮನುಷ್ಯ ಮೋಹದಿಂದ ತನ್ನ ನಿಯಮಿತ ಕರ್ತವ್ಯವನ್ನ ಬಿಟ್ರೆ ಅಂತಹ ಪರಿತ್ಯಾಗ ತಾಮಸ ಗುಣದಲ್ಲಿ ಮಾಡುವುದು ಅಂತ ಹೇಳ್ತಾರೆ. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ.
तामसः परिकीर्तितः नियतस्य तु सन्न्यासः कर्मणो नोपपद्यते मोहात् तस्य परित्यागः तामसः परिकीर्तितः नियतस्य तु सन्न्यासः कर्मणो नोपपद्यते मोहात् तस्य परित्यागः तामसः परिकीर्तितः नियतस्य तु सन्न्यासः कर्मणो नोपपद्यते मोहात् तस्य परित्यागः तामसः परिकीर्तितः नियतस्य तु सन्न्यासः कर्मणो नोपपद्यते मोहात् तस्य परित्यागः तामसः परिकीर्तितः श्लोक 8 दुःखमित्येव यत्कर्म कायक्लेशभयात् त्यजेत् सा कृत्वा राजसं त्यागं नैव त्यागफलं लभेत् दुःखमित्येव यत् दुःखम् इति एव यत् कर्म कायक्लेश भयात् त्यजेत् कर्म कायक्लेश भयात् त्यजेत् सा कृत्वा राजसं त्यागं नैव ತ್ಯಾಗಫಲಂ ಲಭೇತ್. ಅನುವಾದ: ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಾಯಾಸದ ಭಯದಿಂದಾಗಲಿ ಬಿಟ್ಟು ಬಿಡುವರು ರಾಜಸ ಗುಣದಿಂದ ತ್ಯಜಿಸಿದವನೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ನಿಯಮಿತ ಕರ್ತವ್ಯಗಳನ್ನು ಕಷ್ಟ ಅಂತ ಬಿಡೋದಾಗ್ಲಿ ಅಥವಾ ದೇಹಾಯಾಸ ಭಯದಿಂದ ಬಿಡೋದಾಗ್ಲಿ ಮಾಡಿದ್ರೆ ಅದನ್ನ ರಾಜಸ ಗುಣದಿಂದ ತ್ಯಜಿಸಿದ ಅಂತ ಭಾವಿಸಲಾಗುತ್ತೆ. ಅಂತ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧನೆ ಮಾಡಕ್ಕಾಗಲ್ಲ. ದುಃಖಮಿತ್ಯೇವ ಯತ್ ಕರ್ಮ ಕಾಯಕ್ಲೇಶ ಭಯಾತ್ ತ್ಯಜೇತ್ सा कृत्वा राजसं त्यागं नैव त्यागफलं लभेत् दुःखमित्येव यत् कर्म कायक्लेशभयात् त्यजेत् दुःखमित्येव यत्कर्म कायक्लेशभयात् त्यजेत् सा कृत्वा राजसं त्यागं नैव त्यागफलं लभेत् दुःखमित्येव यत् कर्म कायक्लेशभयात् त्यजेत् सा कृत्वा राजसं त्यागं नैव त्यागफलं लभेत् दुःखमित्येव यत्कर्म कायक्लेशभयात् त्यजेत् स कृत्वा राजसं त्यागं नैव त्यागफलं लभेत् दुःखमित्येव यत् कर्म कायक्लेशभयात् त्यजेत् सा कृत्वा राजसं त्यागं नैव त्यागफलं लभेत् दुःखमित्येव यत्कर्म कायक्लेशभयात् त्यजेत् स कृत्वा राजसं त्यागं नैव त्यागफलं लभेत् श्लोक 9 कार्यमित्येव यत् कर्म नियतं क्रियते अर्जुन संगं त्यक्त्वा फलं चैव सा त्यागः सात्विको मतः कार्यमित्येव कार्यम् इति एव यत् कर्म नियतं क्रियते अर्जुन यत् कर्म नियतं क्रियते अर्जुन
ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಾ ಏವ ಚೈವ ಸಾ ತ್ಯಾಗ ಸಾತ್ವಿಕೋ ಮತಃ. ಅನುವಾದ: ಹೇ ಅರ್ಜುನ, ಮನುಷ್ಯನು ವಿಹಿತ ಕರ್ತವ್ಯವನ್ನು ಅದನ್ನು ಮಾಡಲೇಬೇಕು ಎನ್ನುವ ಕಾರಣದಿಂದ ಮಾತ್ರವೇ ಮಾಡಿ ಎಲ್ಲ ಐಹಿಕ ಸಂಘವನ್ನು ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸಿದಾಗ ಅವನ ತ್ಯಾಗವು ಸಾತ್ವಿಕವೆಂದು ಹೇಳುತ್ತಾರೆ. ಮನುಷ್ಯ ವಿಹಿತ ಕರ್ತವ್ಯವನ್ನು ಅದನ್ನು ಮಾಡಲೇಬೇಕು ಅನ್ನೋ ಕಾರಣದಿಂದ ಮಾತ್ರ ಮಾಡ್ತಾನೆ, ಯಾವ ಲಾಭಕ್ಕೂ ಮಾಡಲ್ಲ ಅವನು. ಅಂತ ಎಲ್ಲ ಐಹಿಕ ಸಂಘನು ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸಿದಾಗ ಅವನ ತ್ಯಾಗ ಸಾತ್ವಿಕ ಅಂತ ಹೇಳ್ಬೋದು. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಾ ತ್ಯಾಗಂ ಸಾತ್ವಿಕೋ ಮತಃ. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಾ ತ್ಯಾಗ ಸಾತ್ವಿಕೋ ಮತಃ. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಾ ತ್ಯಾಗ ಸಾತ್ವಿಕೋ ಮತಃ. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಾ ತ್ಯಾಗ ಸಾತ್ವಿಕೋ ಮತಃ. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಾ ತ್ಯಾಗ ಸಾತ್ವಿಕೋ ಮತಃ. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಾ ತ್ಯಾಗ ಸಾತ್ವಿಕೋ ಮತಃ. ಶ್ಲೋಕ 10. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟಃ ಮೇಧಾವಿ ಚಿನ್ನ ಸಂಶಯಃ. ನ ದ್ವೇಷ್ಟಿ ಅಕುಶಲಂ, ನ ದ್ವೇಷ್ಟ್ಯ ಕುಶಲಂ ಇದೆ, ನ ದ್ವೇಷ್ಟಿ ಅಕುಶಲಂ ಕರ್ಮ ಕುಶಲೇ ನಾನುಷಜ್ಯತೆ ನ ಅನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟಃ ಮೇಧಾವಿ ಚಿನ್ನ ಸಂಶಯಃ. ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವ ಬುದ್ಧಿವಂತ ತ್ಯಾಗಿಯು ಅಶುಭ ಕರ್ಮವನ್ನು ದ್ವೇಷಿಸುವುದೂ ಇಲ್ಲ, ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ ಮತ್ತು ಅವನ ಕರ್ಮದ ವಿಷಯವಾಗಿ ಸಂದೇಹಗಳನ್ನು ಹೊಂದಿರುವುದಿಲ್ಲ. ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರ್ತಾರಲ್ಲ ಅಂತ ಬುದ್ಧಿವಂತರು ತ್ಯಾಗಿಯು ಅಶುಭ ಕರ್ಮವನ್ನು ದ್ವೇಷಿಸೋದು ಇಲ್ಲ ಅಥವಾ ಶುಭ ಕರ್ಮದಲ್ಲಿ ಮೋಹಗೊಳ್ಳೋದು ಇಲ್ಲ ಮತ್ತು ಅವನ ಕರ್ಮದ ವಿಷಯವಾಗಿ ಸಂದೇಹನೇ ಹೊಂದಿರೋದಿಲ್ಲ ಅಂತ ಹೇಳ್ತಾರೆ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯಃ. ಮೇಧಾವಿ ಚಿನ್ನ ಸಂಶಯಃ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ
न द्वेष्ट कुशलं कर्म कुशलेनानुषज्यते त्यागी सत्त्वसमाविष्टः मेधावी चिन्म संशयः त्यागी सत्त्वसमाविष्टो मेधावी छिन्न संशयः द्वेष्य कुशलं कर्म कुशलेनानुषज्यते त्यागी सत्त्वसमाविष्टो मेधावी छिन्न संशयः न द्वेष्ट कुशलं कर्म कुशलेनानुषज्यते त्यागी सत्त्वसमाविष्टो मेधावी छिन्न संशयः न द्वेष्य कुशलं कर्म कुशलेनानुषज्यते त्यागी सत्त्वसमाविष्टः मेधावी छिन्न संशयः न द्वेष्ट कुशलं कर्म कुशलेनानुषज्यते त्यागी सत्त्वसमाविष्टो मेधावी छिन्न संशयः ಹರೇ ಕೃಷ್ಣ ಮಾತಾಜಿ 4 ಶ್ಲೋಕ. ಮಾತಾಜಿ ಹೇಳಿಸ್ತೇನೆ ಮಾತಾಜಿ ಎಲ್ಲರಿಗೂ. ನಿರ್ಮಲ ಮಾತಾಜಿ ನೀವು ಅನ್ಮ್ಯೂಟ್ ಅಲ್ಲಿ ಇದ್ದೀರಿ, ಹೇಳಿ ಮಾತಾಜಿ 7ನೇ ಶ್ಲೋಕ. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಹರೇ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಂಜುಳಾ ಮಾತಾಜಿ ಶ್ಲೋಕ 7. ರೇಣುಕಾದೇವಿ ಮಾತಾಜಿ ಹೇಳಿ. ಹಾ ಮಾತಾಜಿ 7ನೇದ ಹೇಳ ಮಾತಾಜಿ. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಶ್ಲೋಕ 7 ಮಾತಾಜಿ. ಮಾತಾಜಿ ಶ್ಲೋಕ ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಧನ್ಯವಾದಗಳು. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಶ್ಲೋಕ 7 ಹೇಳಿ. 7ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಬೇಬಿ ಮಾತಾಜಿ 7ನೇ ಶ್ಲೋಕ ಹೇಳಿ. ಲಕ್ಷ್ಮೀ ಬೇಬಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? ಶ್ಲೋಕ 7 ಹೇಳ್ತೀನಿ. ಶ್ಲೋಕ 7. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಬಿ ಮಲ್ಲಜಮ್ಮ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚೆಲುವಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಭಾಗ್ಯಲಕ್ಷ್ಮಿ ಮಾತಾಜಿ. ಯಾವ್ದು ಮಾತಾಜಿ? ಶ್ಲೋಕ 8 ಹೇಳಿ. ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯತ್ಯಜೇತ್ ಸಾ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಸರಿ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಮಾತಾಜಿ 8ನೇದ ಮಾತಾಜಿ. ಮಾತಾಜಿ. ದುಃಖಮಿತ್ಯೇವ ಯತ್ ಕರ್ಮ ಕಾಯ ಕ್ಲೇಶ ಭಯತ್ಯಜತ್ ನ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಮಾತಾಜಿ ಸರಿಗ್ ಬಂತು ಮತ್ತೆ. ನಾಕೃತ್ವ ಹೇಳಿದಾಗ ಆಯ್ತು ಮಾತಾಜಿ. ನಾಕೃತ್ವ ಹೇಳಿದ್ರೆ
ಸಾಕುತ್ವ ರಾಜಸಂ ತ್ಯಾಗಂ ನಾ ಅಂತ ಹೇಳಿದ್ನ ಮಾತಾಜಿ. ಹಾಗೆ ನನ್ ಕೇಳಿಸ್ ತಾನೇ ಕೇಳ್ತು ನಂದು ಗೊತ್ತಿಲ್ಲ ಮತ್ತೆ ಇಲ್ಲ ಅದು ನನ್ಗೂ ಸರಿಯಾಗಿ ಅದಕ್ಕೆ ಗೊತ್ತಾಗ್ಲಿಲ್ಲ. ಇನ್ನೊಂದ್ಸತಿ ಹೇಳ ಮಾತಾಜಿ. ಹೇಳಿ ಮಾತಾಜಿ. ಹೇಳಿ, ಸರಿಯಾಗಿ ಹೇಳಿದ್ರು, ಹೇಳಿ. ದುಃಖ ಮಿತ್ತೇವ ಯತ್ ಕರ್ಮ ಕಾಯ ಕ್ಲೇಶ ಭಯ ತ್ಯಜತ್ ನ ಸಾ ಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ನಾನು ಸಾ ಅಂತ ಹೇಳಿಲ್ಲ ಅನ್ಸುತ್ತೆ, ನಾ ಅಂತ ಇಲ್ಲ, ಈಗ ಸಹ ಹೇಳಿದ್ರಿ. ಅದೇ ಈಗ ಹೇಳಿದೆ ಮಾತಾಜಿ. ಮೊದ್ಲು ಅದೇ ಅವ್ರು ಗಮನಿಸಿದಾರೆ, ನನಗ್ ಗೊತ್ತಾಗಿಲ್ಲ. ಥ್ಯಾಂಕ್ ಯು. ಹರೇ ಕೃಷ್ಣ. ಧನ್ಯವಾದಗಳು. ಚೆಲುವಮ್ಮ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದುಃಖ ಮಿತ್ಯೇವ ಯತ್ ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸಾ ಕೃತ್ವ ರಾಜಸಂ ತ್ಯಾಗಂ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ದು ನೆಟ್ವರ್ಕ್ ಸ್ಲೋ ಇದೆಯಾ ಅಂತ. ಚಂದ್ರಕಲಾ ಮಾತಾಜಿ. ಮಾತಾಜಿ ಮಾತಾಜಿ ಭಾಗ್ಯಲಕ್ಷ್ಮಿ ಮಾತಾಜಿ. ಸ್ವಲ್ಪ ಕೇಳಿಸ್ಲಿಲ್ಲ ಅವರು ಹೇಳಿದ್ರು ಮಾತಾಜಿ. ನೆಟ್ವರ್ಕ್ ಸ್ಲೋ ಇದೆ ಅಲ್ವಾ, ಹಾಗಾಗಿ ನಮ್ಗೆ ಕೇಳಿಸ್ಲಿಲ್ಲ. ಚಂದ್ರಕಲಾ ಮಾತಾಜಿ ಶ್ಲೋಕ 8 ಹೇಳಿ. ಶ್ಲೋಕ 8. ದುಃಖ ಮಿತ್ಯೇವ ಯತ್ ಕರ್ಮ ಕಾರ್ಯಕ್ಲೇಶ ಭಯ ತ್ಯಜೇತ್ ಸ ಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಜಿ ಪ್ರಿಯಾಂಕಾ ಮಾತಾಜಿ. ಗ್ರಾಟಿಟ್ಯೂಡ್ ಪ್ರಿಯಾಂಕಾ ಮಾತಾಜಿ. ಜಿ ಪ್ರಿಯಾಂಕಾ ಮಾತಾಜಿ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಿಯಾಂಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಪ್ರಿಯಾಂಕಾ ಮಾತಾಜಿ ಅನ್ಮ್ಯೂಟ್ ಮಾಡಿ. ಪೂರ್ಣಿಮಾ ಮಾತಾಜಿ ಹೇಳಿ. ಶ್ಲೋಕ 8 ಹೇಳಿ. ದುಃಖ ಮಿತ್ಯೇವ ಯತ್ ಕರ್ಮ ಕಾರ್ಯಕ್ಲೇಶ ಭಯತ್ ತ್ಯಜೇತ್ ಸಾ ಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಯಾತ್ ಹೇಳಿ ಮಾತಾಜಿ. ಯಾ ದೀರ್ಘ ಇದೆ. ಕಾಯ ಕ್ಲೇಶ ಭಯಾತ್ ತ್ಯಜೇತ್. ಕಾಯ ಕ್ಲೇಶ ಭಯಾತ್ ತ್ಯಜೇತ್. ಶ್ಲೋಕ 9. ವೆಂಕಟೇಶ್ ಪ್ರಭುಜಿ, ಶ್ರವಂತಿ ಮಾತಾಜಿ, ಶೀಲಾದೇವಿ ಮಾತಾಜಿ, ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ ಎಷ್ಟನೇ ಶ್ಲೋಕ ಮಾತಾಜಿ? ಹೇಳಿ. 10ನೇ ಶ್ಲೋಕ 9ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಧನ್ಯವಾದಗಳು. ಸಾತ್ವಿಕೋ ಮತಃ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 9. ಹೇಳಿ ಮಾತಾಜಿ. ಮಾತಾಜಿ ಶ್ಲೋಕ 9. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕೃಷ್ಣ. ಶೀಲಾದೇವಿ ಮಾತಾಜಿ ಹೇಳಿ. 9ರ 9ನೇ ಶ್ಲೋಕ ಹೇಳಿ. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗಃ ಸಾತ್ವಿಕೋ ಮತಃ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಶ್ಲೋಕ 9 ಮಾತಾಜಿ. ಶ್ಲೋಕ 9. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಧನ್ಯವಾದಗಳು ಪ್ರಭುಜಿ.
ಧನ್ಯವಾದ ಮಾತಾಜಿ. ರಂಜನಾ ಮಾತಾಜಿ ಮತ್ತು ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 9 ಹೇಳಿ ನೀವು ಕೂಡ. ರಂಜನಾ ಮಾತಾಜಿ. ಹಾ, ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಹರೇ ಕೃಷ್ಣ. ಧನ್ಯವಾದಗಳು. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗಃ ಸಾತ್ವಿಕೋ ಮತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ರೆ ಹರೇ ಕೃಷ್ಣ. ಇನ್ನು ಪೂರ್ಣಿಮಾ ಮಾತಾಜಿ ಆಯ್ತು, KP ಮಂಜುಳಾ ಮಾತಾಜಿ, ರೇಣುಕಾದೇವಿ ಮಾತಾಜಿ, ಶೋಭಾ ಭಟ್ ಹರೇ ಕೃಷ್ಣ ಮಾತಾಜಿ. ಹೇಳಿ. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ತ್ಯಾಗಃ ಸಾತ್ವಿಕೋ ಮತಃ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. KP ಮಂಜುಳಾ ಮಾತಾಜಿ ಅಲ್ವಾ ಮಾತಾಜಿ? ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನ್ನ ಹೆಸರು ಕರೆದ್ರೆ ರೇಣುಕಾ. ಒಂದ್ ನಿಮಿಷ. ಸರಿ. ಹರೇ ಕೃಷ್ಣ. KP ಮಂಜುಳಾ ಮಾತಾಜಿ ಇನ್ನೊಂದ್ಸಲ ಹೇಳಿ ನೀವು. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಾತ್ಯಾಗಃ ಸಾತ್ವಿಕೋ ಮತಃ. ಸರಿ ಬಂತ ಮಾತಾಜಿ? ಸರಿ ಬಂತು. ಎಲ್ಲಾದ್ರೂ ಗೊತ್ತಾಯ್ತಾ ಮಾತಾಜಿ? ಹೌದು, ತ್ಯಾಗ ಹೇಳಿದ್ರು ಮಾತಾಜಿ. ಹೌದು, ಸಾತ್ಯಾಗ ಅಂತ ಹೇಳಿ. ಚೆನ್ನಾಗಿ ಬಂತು ಮಾತಾಜಿ. KP ಮಂಜುಳಾ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ರೇಣುಕಾ ದೇವಿ ಮಾತಾಜಿ. ಹಾ ಮಾತಾಜಿ. 9ನೇದ ಶ್ಲೋಕ ಮಾತಾಜಿ. 10 ಹೇಳಿ. 10. ನ ದ್ವೇಷ್ಟ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯಃ. ಧನ್ಯವಾದಗಳು ಮಾತಾಜಿ. ಶೋಭಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ನ ದ್ವೇಷ್ಟ್ಯಾ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯಃ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಬೇವಿ ಮಾತಾಜಿ. ಲಕ್ಷ್ಮೀ ಬೇವಿ ಮಾತಾಜಿ. ಯಾವ್ದು ಮಾತಾಜಿ? ನೀವು ಶ್ಲೋಕ 9 ಮತ್ತೆ 10 ಅದನ್ನು ಹೇಳಿ ಮಾತಾಜಿ. ಓಕೆ ಮಾತಾಜಿ. ಶ್ಲೋಕ 9. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ನ ತ್ಯಾಗ ಸಾತ್ವಿಕೋ ಮತಃ. ಶ್ಲೋಕ 10 ಮಾತಾಜಿ. ಸಾತ್ವಿಕ ಮಾತಾಜಿ. ಸಾತ್ಯಾಗ ಇದೆ ನೋಡಿ. ಸತ್ಯಾಗ ಸಾತ್ವಿಕೋ ಮತಃ. ಕಾಣಿಸದೇ ಇಲ್ಲ ಮಾತಾಜಿ ಆ ಚುಕ್ಕೆ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶೋಭಾ ಭಟ್ ಮಾತಾಜಿ, ನೀವು ಈಗ ಜಾಯಿನ್ ಆದದಲ್ವಾ, ನೀವು ಒಂದು ಶ್ಲೋಕ ಹೇಳಿ. 9ನೇ ಶ್ಲೋಕ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ಲೋಕ 9. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಹೇಳಿಲ್ವಾ ಮಾತಾಜಿ ನೀವು? ಇಲ್ಲ ಮಾತಾಜಿ. ಓ ಸಾರಿ ಮಾತಾಜಿ, ಹೇಳಿ ಮಾತಾಜಿ. ಯಾವ್ದು ಹೇಳಿ ಮಾತಾಜಿ? ನೀವು 10ನೇ ಶ್ಲೋಕ ಹೇಳಿ ಮಾತಾಜಿ. ಓಕೆ ಮಾತಾಜಿ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯಃ.
ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ. ಎಲ್ಲದೂ ಹೇಳಿ ಆಯ್ತಾ? ಹೇಳಿ ಆದ್ರೆ ನಿಮಗೆ ಯಾವುದು ಬೇಕು ಆ ಶ್ಲೋಕವನ್ನು ಹೇಳಿ. 9, 10, 8 ಮಾತಾಜಿ 8 ಇದೆ. 8, 9, 10 ಅಲ್ಲಿ ಯಾವ್ದು ಬೇಕೋ ನೋಡಿ. ಇನ್ನೊಂದು ಶ್ಲೋಕ ಬಂತು. ಹರೇ ಕೃಷ್ಣ ಮಾತಾಜಿ. ನಾನು 10ನೇದು ಹೇಳ ಮಾತಾಜಿ. ಹೇಳಿ ಮಾತಾಜಿ. ನ ತ್ವೇಷ್ಟೇ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯಃ. ಹರೇ ಸರಿ ಕೃಷ್ಣ. ಇತ್ತ ಮಾತಾಜಿ? ಸರಿ ಸರಿ. ಸರಿಯಾಗಿ ಧನ್ಯವಾದ. ಹೇಳಿದ್ರೆ ನಾನು ಹೇಳ್ತೀನಿ ಕೆಲವಮ್ಮ ಮಾತಾಜಿ. ಮಾತಾಜಿ ಹೇಳಿ. ನ ದ್ವೇಷ್ಟೇ ಕುಶಲಂ ಕರ್ಮ ಕುಶಲೇನಾನು ಸಜ್ಜತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯಃ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಇನ್ನು ಯಾವ್ದು ಹೇಳಲಿಕ್ಕಿದ್ದಾರೆ ಹೇಳಿ. ಪ್ರಿಯಾಂಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪೂರ್ಣಿಮಾ ಮಾತಾಜಿ ಹೇಳಿ ಮಾತಾಜಿ. ಪೂರ್ಣಿಮಾ ಮಾತಾಜಿ ಮಾತಾಜಿ ಎಷ್ಟನೇನ್ ಮಾತಾಜಿ? ಎಷ್ಟಾದ್ರು ಯಾವ್ದಾದ್ರು ಹೇಳ್ಬೋದಾ? ಯಾವ್ದಾದ್ರು ಹೇಳಿ. ಶ್ಲೋಕ 10. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಹೇಳಿ. ಹಾಗೆ ಹರೇ ಕೃಷ್ಣ ಹೇಳಿ. ಮಾತಾಜಿ. ಶ್ಲೋಕ 8. ದುಃಖ ಮಿತ್ತೇವ ಯತ್ ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸಾ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಹರೇ ಹರೇ ಕೃಷ್ಣ ಧನ್ಯವಾದ ಪ್ರಭುಜಿ. ಮಾತಾಜಿ. ಶ್ರವಂತಿ ಕೃಷ್ಣ ಮಾತಾಜಿ ಮಾತಾಜಿ. ಹೇಳಿ. ಶ್ಲೋಕ 8 ಹೇಳ್ತೀನಿ ಮಾತಾಜಿ. ದುಃಖಮಿತ್ಯೇವ ಯತ್ ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ರೇಣುಕಾದೇವಿ ಮಾತಾಜಿ, KP ಮಂಜುಳಾ ಮಾತಾಜಿ ಟ್ರೈ ಮಾಡಿ. ರೇಖಾ ಮಾತಾಜಿ, ರಂಜನಾ ಮಾತಾಜಿ, ರಾಜೇಶ್ವರಿ ಮಾತಾಜಿ ಯಾವ್ದು ಬೇಕಿದ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ನ ದ್ವೇಷ್ಟ ಕುಶಲಂ ಕರ್ಮ ಕುಶಲೇನ ನಾನು ಸಜ್ಜತೆ ತ್ಯಾಗೆ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯಃ. ಎಲ್ಲಿ ತಪ್ಪಾಯ್ತು ಮಾತಾಜಿ? ತ್ಯಾಗಿ ಇದೆ, ತ್ಯಾಗೇ ಅಲ್ಲ. 3ನೇ ಲೈನು ತ್ಯಾಗಿ ಸತ್ವ ಸಮಾವಿಷ್ಟೋ. ತ್ಯಾಗಿ ಸತ್ವ ಸಮಾವಿಷ್ಟೋ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಹೇಳಿ 10. ಮಾತಾಜಿ. ಶ್ಲೋಕ 10. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಯ್ತಾ? ಹರೇ ಕೃಷ್ಣ. ಹರೇ ಹೇಳಿ. ಕೃಷ್ಣ. ಶ್ಲೋಕ 10. ನ ದ್ವೇಷ್ಠೇ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯಃ. ಹರೇ ಕೃಷ್ಣ ಮತ್ತೆ ಮಾತಾಜಿ. ಲೈನು ನಾ ದ್ವೇಷ್ಟ್ಯ. ದ್ವೇಷ್ಟೇ ಅಲ್ಲ, ದ್ವೇಷ್ಟ್ಯ. ನಾ ದ್ವೇಷ್ಟ್ಯ ಕುಶಲಂ ಕರ್ಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬಿ ಮಲ್ಲಜಮ್ಮ ಮಾತಾಜಿ ಹೇಳೋದಿಲ್ಲ ಶ್ಲೋಕ? ಮಾತಾಜಿ ಯಾವ್ದು ಹೇಳ್ಬೇಕು ಮಾತಾಜಿ? ಯಾವ್ದಾದ್ರು ಒಂದು ಹೇಳಿ ಮಾತಾಜಿ. ಆಯ್ತು ಮಾತಾಜಿ. ಯಾವ್ದು ಹೇಳಿನೋ ಅದು ಹೇಳಿ. ಶ್ಲೋಕ 9. ಕಾರ್ಯಮಿತ್ತೇವ ಯತ್ ಕರ್ಮ ನಿಯತಂ ಕ್ರಿಯತಾರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಾತ್ಯಾಗ ಸಾತ್ವಿಕೋ ಮತಃ. ಕ್ರಿಯತೆ ಅರ್ಜುನ. ಕ್ರಿಯತೆ ಅರ್ಜುನ. ಕ್ರಿಯತೇರ್ಜುನ. ನಿಯತಂ ಕ್ರಿಯತೆ ಅರ್ಜುನ. ಕ್ರಿಯತೆ ಅರ್ಜುನ ಅಂತ ಹೇಳಿ ಪರವಾಗಿ. ಕ್ರಿಯತೆ ಅರ್ಜುನ. ಹರೇ ಇನ್ನೊಂದ್ಸರಿ
ಹೇಳಿ. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಾತ್ಯಾಗ ಸಾತ್ವಿಕೋ ಮತಃ. ಸರಿ ಬಂತ ಮಾತಾಜಿ, ಇಲ್ಲಾಂದ್ರೆ ಪ್ರಾಕ್ಟೀಸ್ ಮಾಡ್ತೀನಿ. ಸರಿ ಬಂತು. ಇನ್ನು ಆಯ್ತಾ ಎಲ್ಲದದ್ದು ಹೇಳಿ? ಎಲ್ಲದೂ ಹೇಳಿ ಆಯ್ತಾ? ಹೇಳಿದ್ದೆ ಮಾತಾಜಿ. ಕವಿತಾ ಮಣಿ ಮಾತಾಜಿ ಈಗ ಬಂದದ್ದ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಈಗ ಬಂದೆ ಮಾತಾಜಿ. 3 ಶ್ಲೋಕವನ್ನೊಮ್ಮೆ ಹೇಳಿಬಿಡಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗಃ ಸಾತ್ವಿಕೋ ಮತಃ ನ ದ್ವೇಷ್ಟ್ಯೆ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವಸಮಾವಿಷ್ಣು ಮೇಧಾವಿ ಛಿನ್ನ ಸಂಶಯಃ. ಮಾತಾಜಿ, ನಾ ದ್ವೇಷ್ಟಿಯೇ ಅಲ್ಲ, ದ್ವೇಷ್ಟ್ಯ. ಮೊದಲನೇ ಲೈನು ಸಮಾವಿಷ್ಟೋ, ಸಮಾವಿಷ್ಣು ಅಂತ ಕೇಳಿಸ್ತು ನಂಗೆ. ಸಮಾವಿಷ್ಟು 3ನೇ ಲೈನ್. ನ ದ್ವೇಷ್ಟ್ಯೆ ಕುಶಲಂ ಕರ್ಮ. ದ್ವೇಷ್ಟೇ ಇಲ್ಲ ಮಾತಾಜಿ, ದ್ವೇಷ್ಟ್ಯ. ದ್ವೇಷ್ಟ್ಯ ಮಾತಾಜಿ. ಹರೇ ಕೃಷ್ಣ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವಸಮಾವಿಷ್ಣು ಮೇಧಾವಿ ಛಿನ್ನ ಸಮಾವಿಷ್ಟೋ 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 ತಾವತ್ತಿದೆ. ತ್ಯಾಗಿ ಸತ್ವಸಮಾವಿಷ್ಟೋ ಮೇಧಾವಿ ಛಿನ್ನ ಸಂಶಯಃ. ಹರೇ ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಹೇಳ್ತೇನೆ. ದುಃಖಮಿತ್ಯೇವ ಯತ್ ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಆಯ್ತಾ ಪ್ರಿಯಾ? ಯಾರು? ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ದುಃಖಮಿತ್ಯೇವ ಯತ್ ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಹರೇ ಕೃಷ್ಣ ಮಾತಾಜಿ. ಸರಿಯಾಗಿ ಹೇಳಿದ್ದು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಇನ್ನು ಸಾಕು ಮಾತಾಜಿ. ಹರೇ ಕೃಷ್ಣ. ಆಯ್ತಲ್ವಾ? ಎಲ್ಲದದ್ದು ಹೇಳಿ ಆಯ್ತಲ್ವಾ? ಓಕೆ ಮಾತಾಜಿ, ಎಲ್ಲದೂ ಹೇಳಿದ್ದು ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅನಂತ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಅನಂತ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಇಬ್ಬರಿಗೂ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಹರೇ ಇಬ್ಬರಿಗೂ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಬಂದಿಲ್ಲ ನಂಗೆ. ಅವ್ರದ್ದು ವಾಯ್ಸ್ನಾಗೆ ಕೇಳಿಸ್ತು. ನಾನು ಯೋಚಿಸಿದೆ ಸಾಯಿ ಲಕ್ಷ್ಮಿ ಮಾತಾಜಿ ಇದ್ದಾವ ಅಂತ. ಬಂದಿಲ್ಲ ಮಾತಾಜಿ. ಬಂದಿಲ್ಲ ಅವ್ರಿಗೆ. ಹೌದು. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.